ಉಡುಪಿ ಜಿಲ್ಲೆಯ ಕಲ್ಯಾಣಪುರ ಸಂತೆಕಟ್ಟೆಯ ಸುಬ್ರಹ್ಮಣ್ಯ ನಗರದಲ್ಲಿ ಕಾರ್ಯಾಚರಿಸುತ್ತಿರುವ ಕಾರ್ಖಾನೆಯೊಂದು ಅಲ್ಲಿನ ಕಾರ್ಮಿಕರನ್ನ ಯಾವುದೇ ಸೂಚನೆ ನೀಡದೆ ಕೆಲಸದಿಂದ ವಜಾ ಮಾಡಿದೆ. ಮಾತ್ರವಲ್ಲದೆ ಕಾರ್ಮಿಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ರತ್ನಾಕರ ದೇವಾಡಿಗ ತಿಳಿಸಿದ್ದಾರೆ. ಮಜ್ದೂರ್ ಸಂಘದ ಆಶ್ರಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಖಾನೆಯಲ್ಲಿ ಸುಮಾರು 175 ಜನ ಕಾರ್ಮಿಕರು 2 ಪಾಳಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹಲವು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಆದರೆ ಆಡಳಿತ ಮಂಡಳಿಯವರು ಯಾವುದೇ ಸವಲತ್ತನ್ನ ನೀಡದೆ ಜೀತದಾಳಾಗಿ ದುಡಿಸುತ್ತಿದ್ದು, ಹಿನ್ನೆಲೆಯಲ್ಲಿ ಬೆಲ್ ಓ ಸೀಲ್ ಮಜ್ದೂರ್ ಸಂಘ ಆರಂಭಿಸಿದ್ದು ಸೂಕ್ತ ಸವಲತ್ತು ನೀಡುವಂತೆ ಹೋರಾಟ ಆರಂಭಿಸಲಿದ್ದೇವೆ. ಸಂಘ ಆರಂಭಿಸಿದ ಬಳಿಕ ಸಿಬ್ಬಂದಿಗಳಿಗೆ ಕಿರುಕುಳ ನೀಡಲು ಆರಂಭಿಸಿದ್ದು 3 ಕಾರ್ಮಿಕರನ್ನ ಏಕಪಕ್ಷೀಯವಾಗಿ ಕೆಲಸದಿಂದ ವಜಾಗೊಳಿಸಲಾಗಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಎಚ್ಚರಿಸಿದ್ದಾರೆ. ನಾಲ್ಕು 2019 ಈ ಬೆಲ್ಲೋಸಿಲ್ ಮಜ್ದೂರ್ ಸಂಘದ ಸ್ಥಾಪನೆಯನ್ನು ಮಾಡಿ ಅವರ ಕೆಲವು ಪ್ರಮುಖ ಬೇಡಿಕೆಗಳನ್ನು, ಅವರ ಭದ್ರತೆಗೋಸ್ಕರ ಈ ಸಂಘಟನೆಯನ್ನು ಆರಂಭ ಮಾಡಿ ಕೆಲವು ಪ್ರಮುಖ ಬೇಡಿಕೆಗಳನ್ನು ಇಟ್ಟು ಆಡಳಿತ ವರ್ಗಕ್ಕೆ ನಾವು ಪತ್ರವನ್ನು ಕೊಟ್ಟೆವು. ಅದಾದ ನಂತರ ಈ ಕಿರುಕುಳ ಜಾಸ್ತಿ ಆಗ್ತಾ ಬಂತು. ತುಂಬಾ ಒಬ್ಬರನ್ನೇ ಕಳೆದು ಹಿಂಸೆ, ತುಂಬಾ ಮಾನಸಿಕವಾಗಿ ಹಿಂಸೆ ಕೊಡುವಂತಹದ್ದು ಇಂಥದ್ದೆಲ್ಲ. ಅದಲ್ಲದೆ ಅವರಿಗೆ 10, 15, 20 ವರ್ಷ ಸರ್ವಿಸ್ ಆದಂತಹ ಕಾರ್ಮಿಕರಿಗೆ ಯಾವುದೇ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇದುವರೆಗೆ ಕೊಟ್ಟಿಲ್ಲ. ಸರಿಯಾದ ಒಂದು ಸಂಬಳದ ಸೌಲಭ್ಯ ಇಲ್ಲ. ಕಾನೂನಿನ ಏನೇನು ಸಿಗಬೇಕಾದ ಯಾವುದು ಸಿಗದೇ ಇರೋದ್ರಿಂದ